ಕಿಚನ್. ಇವತ್ತಿನ ರೆಸಿಪಿ ಚಿಕನ್ ದಮ್ ಬಿರಿಯಾನಿ. ಯಾವ ರೀತಿ ಮಾಡೋದನ್ನೋದನ್ನು ತೋರಿಸ್ಕೊಡ್ತೀನಿ. ಬೇಕಾಗಿರೋ ಐಟಮ್ಸು: ಅರ್ಧ kg ಚಿಕನ್ನು, ಮೊಸರು 5 ಟೇಬಲ್ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 ಟೀ ಸ್ಪೂನು, ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದ ಕಟ್ ಮಾಡಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಇಟ್ಕೊಳ್ಳಿ, 2 ಪಲಾವ್ ಎಲೆ, ಅರ್ಧ ಇಂಚು ಚಕ್ಕೆ, 2 ಲವಂಗ, 2 ಏಲಕ್ಕಿ, 1 ಅನಾನಸು, 1 ಮರಾಠಿ ಮೊಗ್ಗು ತಗೊಳ್ಳಿ, 1 ಇಡಿ ಕೊತ್ತಂಬರಿ ಮತ್ತು 1 ಇಡಿ ಪುದೀನ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಸೈಡಿಗೆ ಇಟ್ಕೊಳ್ಳಿ, ಚಿಕನ್ ದಮ್ ಮಾಡೋದಕ್ಕೆ ಬೇಕಾಗುತ್ತೆ. ಮೊಸರಿಗೆ 3 ಟೀ ಸ್ಪೂನ್ ಧನಿಯಾ ಪೌಡರ್, 3 ಟೀ ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಪಲಾವ್ ಸಾಮಾನು ಚಿಕನ್ಗೆ ಮುಕ್ಕಾಲು ಭಾಗದಷ್ಟು ಬ್ರೌನ್ ಆನಿಯನ್ಸ್ನ ಹಾಕ್ಕೊಂಡು 1/4 ಭಾಗದಷ್ಟು ಉಳಿಸಿಟ್ಕೊಳ್ಳಿ. ಅದು ಮತ್ತೆ ಚಿಕನ್ ದಮ್ ಮಾಡೋದಕ್ಕೆ ಬೇಕಾಗುತ್ತೆ. ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೆಟೊ, ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ಕೊಂಡು ಎಲ್ಲ ಐಟಮ್ಸ್ ಹಾಕ್ಕೊಂಡು ಮೊಸರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚಿಕನ್ಗೆಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿ. ಈಗ 2 to 3 ಅವರ್ಸ್ ಆಗಿದೆ. ಜಲ್ದಿ ಮ್ಯಾಗ್ನೇಷನ್ ಆದರೆ ಹಿಡಿಯಿಲ್ಲ ಅಂದರೆ 1/2 ಅವರ್ ಇಟ್ಟರು ಸಾಕು. ಚೆನ್ನಾಗಿ ನೆಂದಷ್ಟು ಚಿಕನ್ ಚೆನ್ನಾಗಿರುತ್ತೆ. ಈಗ ಅಗಲವಾಗಿರೋ ಅಂಥ ಪಾತ್ರೆ ತಗೊಳ್ಳಿ, ತಳ ಮಂದವಾಗಿರಬೇಕು. ಇನ್ನೊಂದು ಕಡೆಗೆ 1/2 kg ಅಷ್ಟು ಬಾಸುಮತಿ ರೈಸ್ನ ಚೆನ್ನಾಗಿ ತೊಳೆದು 2 ಟೀ ಸ್ಪೂನ್ ಅಷ್ಟು ಉಪ್ಪು, 1 ಲವಂಗ, ಚಿಕ್ಕ ಸೈಜ್ನಷ್ಟು ಚಕ್ಕೆ, 1 ಪಲಾವ್ ಎಲೆ, 1 ಏಲಕ್ಕಿ, 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ರೈಸ್ ಬೇಯೋದಕ್ಕೆ ಇಟ್ಕೊಂಬಿಡಿ. ಈಗ 50 ml ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಮ್ಯಾಗ್ನೇಷನ್ ಆಗಿರೋ ಅಂಥ ಚಿಕನ್ ತಗೊಂಡು ಅದರಲ್ಲಿ ಹಾಕ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 1/2 ಅವರ್ ಚಿಕನ್ನ ಬೇಯಿಸ್ಕೊಳ್ಳಿ. 10 ನಿಮಿಷ ಆದಮೇಲೆ ಚಿಕನಲ್ಲಿರೋ ನೀರೆಲ್ಲನೂ ಬಿಟ್ಕೊಂಡಿದೆ. ಇಲ್ಲಿ 1 ಡ್ರಾಪ್ ನೀರು ಆ್ಯಡ್ ಮಾಡಬಾರ್ದು, ಅದರಲ್ಲಿರೋ ನೀರೇ ಸಾಕಾಗುತ್ತೆ. ಈಗ ರೈಸ್ ಬೆಂದಿದೆ, 1/4 ಭಾಗದಷ್ಟು ಬೇಯಿಸ್ಕೊಳ್ಳಿ. ಈಗ ನಾನಿಲ್ಲಿ ತೋರಿಸ್ತೀನಿ. ರೈಸ್ನ ಬ್ರೇಕ್ ಮಾಡಿದ್ರೆ ಅದು ಬ್ರೇಕ್ ಆಗಬೇಕು, ಜಾಸ್ತಿ ಬೇಯಿಸ್ಕೊಬೇಡಿ, 1/4 ಭಾಗ ಆದರೆ ಸಾಕು. ಈಗ ನೋಡಿ, ಇಲ್ಲಿ ರೈಸು ಬಿಡಿ ಬಿಡಿಯಾಗಿ ಆಗಿದೆ. ನಾನಿಲ್ಲಿ ಬಾಸುಮತಿ ರೈಸ್ನ ನೆನೆಸಿಲ್ಲ, ಡೈರೆಕ್ಟಾಗಿ ತೊಳೆದು ಹಾಗೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ 1/2 ಅವರ್ ಆಗಿದೆ, ಚಿಕನ್ ಚೆನ್ನಾಗಿ ಬೆಂದಿದೆ. ಸ್ಪೂನಲ್ಲಿ ಚಿಕನ್ ಒಂದು ಪೀಸ್ನ ಬ್ರೇಕ್ ಮಾಡಿ ನೋಡಿ, ಈಸಿಯಾಗಿ ಬ್ರೇಕ್ ಆದರೆ ಕರೆಕ್ಟಾಗಿ ಬೆಂದಿದೆ ಅಂತ. ಈಗ ಚಿಕನ್ನ ಸ್ಟವ್ ಮೇಲೆ ಹೆಂಚಿಟ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಕೊಳ್ಳಿ. ಡೈರೆಕ್ಟಾಗಿ ಪಾತ್ರೆನ ಹಾಗೆ ಇಟ್ಕೊಬೇಡಿ, ಸೀದೋಗ್ಬಿಡುತ್ತೆ. ಪಾತ್ರೆನೇ ಬಿಡಿ. ಅರ್ಧ ಚಿಕನ್ನ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಲೇಯರ್ಗೆ ಹಾಕೋದಕ್ಕೆ ಬೇಕಾಗುತ್ತೆ. ಅರ್ಧ ರೈಸ್ನ ಹಾಕ್ಕೊಳ್ಳಿ. ಬಿರಿಯಾನಿ ಮಸಾಲ ಸ್ವಲ್ಪ ಉದುರಿಸ್ಕೊಳ್ಳಿ ಅಗಲವಾಗಿ. ಸ್ವಲ್ಪ ಉಪ್ಪು ತಗೊಂಡು ಉಪ್ಪನ್ನು ಸಹ ಅಗಲವಾಗಿ ಹಾಕ್ಕೊಳ್ಳಿ, ಒಂದೇ ಕಡೆ ಹಾಕ್ಕೋಬೇಡಿ, ಸುತ್ತಲೂ ಹಾಕ್ಕೊಳ್ಳಿ. ಮತ್ತು ಬ್ರೌನ್ ಆನಿಯನ್ ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಉದುರಿಸ್ಕೊಳ್ಳಿ. ಕೊತ್ತಂಬರಿ ಪುದೀನ ಸಹ ಅಗಲವಾಗಿ ಉದುರಿಸ್ಕೊಳ್ಳಿ. ಪಕ್ಕಕ್ಕೆ ತೆಗೆದಿಟ್ಕೊಂಡಿರೋಂಥ ಅರ್ಧ ಚಿಕನ್ನ ಈ ರೈಸ್ ಮೇಲೆ ಅಗಲವಾಗಿ ಹಾಕ್ಕೋಬೇಕು. ಅದ್ರ ಮೇಲೆ ಉಳಿದಿರುವಂಥ ರೈಸ್ನ ಅಗಲವಾಗಿ ಅದೇ ರೀತಿ 2 ಲೇಯರ್ ರೈಸ್ ಹಾಕ್ಕೊಂಡು ನಾನು ಈಗ ಇಲ್ಲಿ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನಾನಿಲ್ಲಿ ಫುಡ್ ಕಲರ್ ಹಾಕಿಲ್ಲ, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಲಿಡ್ ಕ್ಲೋಸ್ ಮಾಡಿ 20 ರಿಂದ 25 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ದಮ್ ಮಾಡ್ಕೊಳ್ಳಿ. ಈಗ 25 ನಿಮಿಷ ಆಗಿದೆ, ಚಿಕನ್ ದಮ್ ಬಿರಿಯಾನಿ ರೆಡಿ ಇದೆ. ಒಂದು ಸೈಡಿಂದ ಬಿರಿಯಾನಿ ತಗೊಳ್ಳಿ, ಎಲ್ಲ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.